ಶಿಶಿಲ ಗ್ರಾಮದ ನಿವಾಸಿ ಕರುಣಾಕರ ಗೌಡ ಅಡ್ಡಹಳ್ಳ ಎಂಬುವರು ಶಿಶಿಲ ಶಿವಾಜಿ ಗ್ರಾಮದ ಬರ್ಕುಳೆ ಎಂಬಲ್ಲಿ ಸರ್ಕಾರಿ ಜಾಗ ಮತ್ತು ಅರಣ್ಯ ಭೂಮಿಯ ಗಡಿ ಕಲ್ಲನ್ನು ಬದಲಾಯಿಸಿ ಅದರಲ್ಲಿದ್ದ ಮರಗಳನ್ನು ಕಡಿದು ಮಾರಾಟ ಮಾಡಿದ್ದಾರೆ. ನಂತರ ಶಿಶಿಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಇಟಾಚಿ ಬಳಸಿ ಸಮತಟ್ಟು ಮಾಡಿದ್ದಾರೆ. ಅಡಕೆ ಗಿಡ ಮತ್ತು ಗೇರು ಬೀಜದ ಸಸಿಯನ್ನ ನೆಡಲು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸಿ ಅಕ್ರಮವನ್ನ ತೆರವುಗೊಳಿಸಿ ಸರ್ಕಾರಿ ಜಾಗ ಮತ್ತು ಅರಣ್ಯ ಜಾಗ ಉಳಿಸಬೇಕೆಂದು ಶಿಶಿಲ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶಿಶಿಲ ಗ್ರಾಮದಲ್ಲಿ ಕರುಣಾಕರ ಗೌಡ ಅಡ್ಡಹಳ್ಳ ಎಂಬ ವ್ಯಕ್ತಿ ಅರಣ್ಯ ಹಾಗೂ ಸರ್ಕಾರಿ ಭೂಮಿಯನ್ನು ಪಂಚಾಯಿತಿ ಅಧ್ಯಕ್ಷನ ಇಟಾಚಿಯನ್ನು ಬಳಸಿಕೊಂಡು ಮರ ಕಡಿದು ಭೂಮಿಯನ್ನು ಅತಿಕ್ರಮಣ ಮಾಡಿದ ಈ ಬಗ್ಗೆ ತಹಸೀಲ್ದಾರರಿಗೆ, ಅರಣ್ಯ ಇಲಾಖೆಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿರುತ್ತೇವೆ. ಈ ಬಗ್ಗೆ ಸರಿಯಾದ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ನಾಗರಿಕರ ಪರವಾಗಿ ಮಾಧ್ಯಮದ ಮೂಲಕ ವಿನಂತಿಸುತ್ತಿದ್ದೇವೆ.